ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನೋಡ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಟಿವಿ ಯೂನಿಟ್ ಇದೆ, ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಶೋ ಪೀಸಸ್ ಇಡುವಂತ ಜಾಗ ಎಲ್ಲ ಇದೆ. ಸೊ ಬೇಸಿಕ್ಲಿ ಈ ಒಂದು ಜಾಗ ಒಂದ್ ಸ್ವಲ್ಪ ಮೆಸ್ಅಪ್ ಆಗಿದೆ. ಒಂದು 2 weeks ಇಂದ ನಾವು ಸ್ವಲ್ಪ ಪರ್ಸನಲಿ ಇನ್ವಾಲ್ವ್ ಆಗಿ ಬ್ಯುಸಿ ಆಗಿದ್ವಿ. ಸೊ ಅದ್ರ ಮೇಲೆ ಗಮನ ಕೊಡೋದಕ್ಕಾಗಿಲ್ಲ. ಸೊ ಐ ಥಾಟ್ ಎನಿವೇಸ್ ಅದನ್ನ ಕ್ಲೀನಿಂಗ್ ಮಾಡ್ತಾ ಇದ್ರೆ ಈ ಲಾಕ್ಡೌನ್ ನಡುವಲ್ಲಿ ನೀವು ನಿಮ್ಮ ಮನೆನ ಇದೇ ರೀತಿ ಕ್ಲೀನಿಂಗ್ ಮಾಡಬಹುದು ಅಂತ. ಅಂಡ್ ಅಲ್ಲಿ ಅದನ್ನೆಲ್ಲ ತೆಗೆದು ಹೊಸ ಹೊಸ ಐಟಮ್ಸ್ ನ ಇಡ್ತಾ ಇದ್ದೀನಿ. ಅಂಡ್ ಇದೆಲ್ಲ ನನ್ನ ಫೇವ್ರೆಟ್ ಐಟಮ್ಸ್. ಹಾಕೊಂಡಿರೋ ಟಿ ಶರ್ಟ್ ನೋಡಿ, ಟಾಮ್ ಅಂಡ್ ಜೆರಿ. ನನಗೆ ಇಷ್ಟ ಟಾಮ್ ಅಂಡ್ ಜೆರಿ, ತುಂಬಾನೇ ನೋಡ್ತಾ ಇದೆ ಚಿಕ್ಕ ವಯಸ್ಸಲ್ಲಿ. ಸೊ ಗೊತ್ತಾಗಿರುತ್ತೆ ಇಲ್ಲಿ ಟಾಮ್ ಅಂಡ್ ಜೆರಿ ಇದೆ, ಅಲ್ಲೂ ಸಾಕಷ್ಟು ಗೊಂಬೆಗಳು ಬರುತ್ತೆ. ಅದು ಯಾವ್ದು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಿವಿ ಯೂನಿಟ್ ಹತ್ರ ಇರುವಂಥ ಶೋ ಪೀಸ್ ಸ್ಟ್ಯಾಂಡ್ ಈ ಥರ ಇದೆ. ಆ್ಯಂಡ್ ಇದರಲ್ಲಿ ನೋಡಿದ್ರೆ ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಅಲ್ಲಿ ಏನೇನೋ ಇದೆ. ಈ ಟೈಮ್ನಲ್ಲಿ ಸ್ಯಾನಿಟೈಸರ್ ಮತ್ತು ಸ್ಪ್ರೇ ಇರಲೇಬೇಕು, ಅದಂತೂ ಖಂಡಿತವಾಗ್ಲೂ ಎದುರುಗಡೆನೇ ಇಟ್ಟಿದ್ದೀವಿ. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡೋಣ ಅನ್ನೋ ಯೋಚನೆಯಲ್ಲಿ ಈ ವಿಡಿಯೋ ಶುರು ಮಾಡಿದ್ದು. ಇದೇ ಶೋ ಪೀಸ್ ಸ್ಟ್ಯಾಂಡಲ್ಲಿ ಹೊಸ ಐಟಮ್ಸ್ನ ಇಡ್ತೀವಿ. ಹೊಸ ಐಟಮ್ಸ್ ಇಡಬೇಕು ಅಂದರೆ ಹಳೆ ಐಟಮ್ಸ್ನೆಲ್ಲ ತೆಗಿಬೇಕು ಅಲ್ವಾ. ಸೊ ಹಾಗಾಗಿ ನಾನು ನನ್ನ ತಂದೆ ಇಬ್ಬರೂ ಸೇರಿ ಇಲ್ಲಿರುವಂಥ ಪ್ರತಿಯೊಂದು ರ್ಯಾಕಲ್ಲಿ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಒಂದು ಟಾಪ್ ರೂನಲ್ಲಿ ಐಟಮ್ ಕಾಣ್ತಾ ಇದೆಯಲ್ಲ, ಎಲ್ಲ ಅವಾರ್ಡ್ಸ್, ಅದು ನಮ್ಮ ಡ್ಯಾಡಿಗೆ ಸಿಕ್ಕಿರುವಂಥದ್ದು. ಸೊ ಅವ್ರಿಗೆ ಸಿಕ್ಕಿರುವಂಥ ಟ್ರೋಫೀಸ್ ಎಲ್ಲ ಫಸ್ಟ್ ರೋನಲ್ಲಿ ಇಟ್ಟಿದ್ದೀವಿ. ಅದನ್ನು ಇವಾಗ ತೆಗಿತಾ ಇದ್ದೀವಿ. ಅದರಲ್ಲಿ ತುಂಬ ಇದೆ. ನಾನು ತೆಗಿಬೇಕಾದ್ರೆ ಒಂದೆರಡನ್ನ ಕೆಳಗಡೆ ಕೂಡ ಹಾಕಿದ್ದೀನಿ. ಶೋ ಪೀಸ್ ಸ್ಟ್ಯಾಂಡ್ನ ನಾವು ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ತಾನೇ ಇರ್ತೀವಿ. ಸೊ ಹಾಗಾಗಿ ನಾನು ಜಾಸ್ತಿ ಕ್ಲೀನ್ ಮಾಡಬೇಕಾಗಿರಲಿಲ್ಲ ಇವತ್ತು. ಸುಮ್ಮನೆ ಒರೆಸಿದ್ದೆ ಮೇಲೆಯಿಂದ ಮೇಲೆಗೆ ಅಷ್ಟೇ. ಒರೆಸ್ಬಿಟ್ಟು ಇವಾಗ ಇದಕ್ಕೆ ಹೊಸ ಐಟಮ್ಸ್ನ ಇಡ್ತಾ ಇದ್ದೀನಿ. ಅದು ಯಾವುದು ಅಂತ ಮಿಸ್ ಮಾಡಿದೆ ನೋಡಿ. ಫಸ್ಟಿಗೆ ನಾಯಿ ಕೊಟ್ಟರು ಮುದ್ದಾಗಿರೋದು, ಬಟ್ ಇದನ್ನು ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ಇದ್ದಿದ್ದ ಜಾಗ ಮೇಲ್ಗಡೆ, ಸೊ ಅಲ್ಲೇ ಇಡೋಣ ಅಂತ ಡಿಸೈಡ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ತಂದೆ ಆನೆ, ಇಲ್ಲಿ ಬಂತು ಒಂದು ಆಮೆ ಬಂತು. ಆಮೇಲೆ ಇದೀಗ ಒಂದು ಯೂನಿಕಾರ್ನ್ನ ಇಟ್ಟಿದ್ದೀನಿ ಪಿಂಕ್ ಕಲರ್ದು, ಆಮೇಲೆ ಒಂದು ಬ್ಲೂ ಯೂನಿಕಾರ್ನ್, ಹಾಗೆಯೇ ಒಂದು ಯೆಲ್ಲೋ ಯೂನಿಕಾರ್ನ್. ಬಟ್ ಇನ್ನೂ ಕೆಲವೊಂದು ಐಟಮ್ಸ್ ಇದೆಯಲ್ಲ, ಹಾಗಾಗಿ 2 ಯೂನಿಕಾರ್ನ್ನ ಒಂದೇ ಕಡೆಗಿಟ್ಟೆ. ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ, ಇನ್ನೂ ಟೆಡೀಸ್ ಇತ್ತಲ್ಲ ಅದೆಲ್ಲ ಎಲ್ಲಿ ಹೋಯಿತು, ಎಲ್ಲಿಟ್ಟಿದ್ದೀವಿ ಅಂತ. ಇದರಲ್ಲಿ ಕೆಲವೊಂದು ಗಿಫ್ಟ್ ಐಟಮ್ಸ್ ಆಗಿ ಬಂದಿರೋದು, ಕೆಲವೊಂದು ನಾವು ತಗೊಂಡಿರೋದು, ಕೆಲವೊಂದು ಹೊಸದಾಗಿ ತಗೊಂಡಿರೋದು. ಅದರಲ್ಲಿ ಯಾವ್ದು ಹೊಸ್ತು ಯಾವ್ದು ಹಳೇದು ಅಂತ ಹೇಳ್ತೀನಿ ಇವಾಗ. ನೋಡಿದ್ರಲ್ಲ ಹೇಗಿದೆ ಈ ಸೆಟಪ್. ಅಲ್ಲಿಂದ ಇಲ್ಲಿ ತನಕ ಗೊಂಬೆಗಳು. ಐ ಲವ್ ಟೆಡೀಸ್ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಸೊ ಅಲ್ಲಿಂದ ಇಲ್ಲಿ ತನಕ ಟೆಡೀಸ್ ಇಟ್ಟಿದೀವಿ. ಸೊ ಪ್ರತಿಯೊಂದು ಟೆಡೀಸ್ ನ ಕ್ಲೋಸ್ ಅಪ್ ಶಾಟ್ ನಿಮಗೆ ತೋರಿಸ್ತೀನಿ. ಅಲ್ಲಿರೋದು ನನ್ನ ತಾತ, ಅಂದ್ರೆ ನಮ್ ಡ್ಯಾಡಿ ಅವರ ತಂದೆ. ಸೊ ಇಲ್ಲಿರೋದು ಮೇಲ್ಗಡೆದು ಫಸ್ಟ್ ಟೆಡಿ, ಅದು ನಾಯಿ. ಹಾಗೇನೆ ಇಲ್ಲಿರೋದು ಯೂನಿಕಾರ್ನ್ಸ್. ಇದು ಸೆಟ್ ಆಫ್ 3 ಬಂದಿದೆ, ಒಂದು ಪಿಂಕ್, ಬ್ಲೂ ಅಂಡ್ ಯೆಲ್ಲೋ. ಇದು ನಾನು ತಗೊಂಡಿರೋದು ಮೀಶೋದಿಂದ. ಇದ್ರ ಪ್ರೈಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಹಾಗೇನೆ ಇಲ್ಲಿರೋದು ಇನ್ನೊಂದು ಟಾಯ್, ತುಂಬಾನೇ ಕ್ಯೂಟ್ ಆಗಿದೆ. ಇದು ಎಲಿಫೆಂಟ್. 3 ಎಲಿಫೆಂಟ್ ಇದೆ, 2 ಪುಟ್ಟು ಮರಿಗಳು, ಹಾಗೆಯೇ ಒಂದು ಅಮ್ಮ ಎಲಿಫೆಂಟ್. ಇದನ್ನು ಮೀಶೋದಿಂದ, ಇದ್ರ ಪ್ರೈಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಹಾಗೇನೆ ಇಲ್ಲಿರೋದು ಒಂದು ಮುದ್ದಾದ ಆಮೆ, ತುಂಬಾನೇ ಸಾಫ್ಟ್ ಆಗಿದೆ ಈ ಆಮೆ. ಕಣ್ಣು ನೋಡಿ, ಆಮೆ ಡೀಟೇಲ್ಸ್ ನೋಡಿ, ಎಲ್ಲ ಚೆನ್ನಾಗಿದೆ. ಇದನ್ನು ನಾನು ಮೀಶೋದಿಂದ ತಗೊಂಡಿದ್ದು. ಹಾಗೇನೆ ಇಲ್ಲಿರೋದು ಪೆಂಗ್ವಿನ್. ಇದು ನನಗೆ ಯಾರು ಕೊಟ್ಟಿರೋದು, ನನ್ನ ಫ್ರೆಂಡ್ಸ್ ನನಗೆ ಗಿಫ್ಟ್ ಮಾಡಿರೋದು. ಇದು ಮಿನಿಸೋ ಸ್ಟೋರ್ ಇಂದ ಅವ್ರು ನನಗೆ ತಂದಿರೋದು. ಹೇಳಿ, ಇದಿಷ್ಟು ಟೆಡೀಸ್ ಅಲ್ಲಿ ನಿಮ್ಗೆ ಯಾವ್ದು ತುಂಬಾನೇ ಇಷ್ಟ ಅಂತ. ನನಗೆ ಎಲ್ಲಾನು ಇಷ್ಟ. ತುಂಬಾನೇ ಕಲರ್ಫುಲ್ ಆಗಿ ಡಿಫ್ರೆಂಟ್ ಆನಿಮಲ್ಸ್ ಎಲ್ಲ ಇದೆ. ಸೊ ತುಂಬಾನೇ ಚೆನ್ನಾಗಿ ಲುಕ್ ಕೊಡುತ್ತೆ ಅದು. ಅದೇ ದಿನ ದಿವಾನ ಕವರ್ ಹಾಗೆಯೇ ಬೆಡ್ಶೀಟ್ಸ್ ಎಲ್ಲ ತಂದಿದ್ವಿ. ಇದು ಬ್ಯೂಟಿಫುಲ್ ಟರ್ಕಾಯ್ಸ್ ಕಲರಲ್ಲಿದೆ ಆ್ಯಂಡ್ ಫ್ಲೋರಲ್ ಡಿಸೈನ್ ಇದೆ. ಇದು ಕಂಪ್ಲೀಟ್ ದಿವಾನ ಸೆಟ್. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಗೆಯೇ 3 ಬೆಡ್ಶೀಟ್ಸ್
ಕೂಡ ತಗೊಂಡಿದ್ವಿ ನಾವು. ಇದು ಸೆಟ್ ಆಫ್ 3ನೇ ಬಂತು. ಇದು ಒಂದು ಹಾರ್ಟ್ ಶೇಪಲ್ಲಿ ಇರುವಂಥದ್ದು, ಒಂದು ಸ್ವಲ್ಪ ಅಗಲ ಇದೆ. ಬಟ್ ಉಳಿದಿರುವಂಥ ಬೆಡ್ಶೀಟ್ಸು ಅಷ್ಟು ಅಗಲ ಇಲ್ಲ, ನಾನು ಆನೆಸ್ಟಾಗೇ ಹೇಳಬೇಕಲ್ವಾ. ನಿಮ್ಮ ಹತ್ರ ಕ್ವೀನ್ ಸೈಜ್ ಬೆಡ್ ಆಗಲಿ ಕಿಂಗ್ ಸೈಜ್ ಬೆಡ್ ಆಗಲಿ ಇದು ಎರಡಕ್ಕೂ ಅಷ್ಟೊಂದು ಎಲ್ಲ ಕಡೆ ನಿಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ಬರಲ್ಲ ಕೆಳಗಡೆಯಿಂದ. ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ಲುಕ್ ಆಗಿದೆ. ಸೈಡಲ್ಲಿ ಈ ಥರ ಬಿಡ್ತೀರ ಅಂದರೆ ನೀವು ಈ ಥರ ಸಿಂಪಲ್ಲಾಗಿ ಹಾಕೋಬೋದು. 3 ಬೆಡ್ಶೀಟ್ಸಲ್ಲಿ ರೆಡ್ ಆ್ಯಂಡ್ ವೈಟ್ ಹಾರ್ಟ್ ನಂದು ಫೇವ್ರೆಟ್. ಇದು ನೆಕ್ಸ್ಟ್ ಬೆಡ್ಶೀಟ್ ಡಾರ್ಕ್ ಕಲರಲ್ಲಿದೆ. ನಿಮಗೆ ಜಾಸ್ತಿ ಕೊಳೆ ಆಗ್ತಾ ಇದೆ ಬೆಡ್ಶೀಟ್ಸಲ್ಲಿ, ಡಾರ್ಕ್ ಕಲರ್ ಹಾಕಬೇಕು ಅಂದಾಗ ಈ ಥರ ಕಲರ್ನ ಆಪ್ಟ್ ಮಾಡ್ಬೋದು. ನನಗೆ ಅಮ್ಮ ಮತ್ತು ಅಣ್ಣ ಹೆಲ್ಪ್ ಮಾಡಿದ್ರು ಪಿಲ್ಲೋಸ್ಗೆಲ್ಲ ಪಿಲ್ಲೋ ಕವರ್ ಹಾಕಿ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ನಿಮಗೆ ತೋರಿಸೋದಕ್ಕೆ. ಇದು 3ನೇದು. ಇದು ನನಗೆ ತುಂಬಾ ಇಷ್ಟ. ಪ್ಲೇನ್ ವೈಟ್ ಅದ್ರ ಮೇಲೆ ಪಿಂಕ್ ಆ್ಯಂಡ್ ಗ್ರೀನ್ ಫ್ಲೋರಲ್ ಪ್ಯಾಟರ್ನ್ಸ್ ಎಷ್ಟು ಎದ್ದು ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಲ್ಲ. ಸೊ ನೋಡಿದ್ರಲ್ಲ, ಒಂದು ಶಾರ್ಟ್ ವಿಡಿಯೋ ಮಾಡಿದೆ ನಿಮಗೋಸ್ಕರ ನಾನು, ಸೊ ದಟ್ ನೀವು ಈ ಲಾಕ್ಡೌನ್ ಅಲ್ಲಿ ನಿಮ್ಮ ಎಂಟೈರ್ ಶೋ ಪೀಸ್ ಸೆಟ್ ನ ಹೇಗೆ ತುಂಬಾನೇ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡೆಕೋರ್ ಮಾಡಬಹುದು ಅಂತ. ಮೊದ್ಲು ಹೇಗಿತ್ತು ಇವಾಗ ಹೇಗಾಯ್ತು ಅಂತ ನೋಡಿದ್ರಿ. ನನ್ಗಂತೂ ಈ ಒಂದು ಹೊಸ ಲುಕ್ ಇಷ್ಟ ಆಯ್ತು, ಬಿಕಾಸ್ ತುಂಬಾನೇ ಕ್ಯೂಟ್ ಅಂಡ್ ಬಬ್ಲಿಯಾಗಿ ಕಾಣಿಸುತ್ತೆ. ಅಂಡ್ ಈ ಟಿ ಶರ್ಟ್ ಬೇರೆ ಮೀಶೋ ಇಂದ, ಇದು ಸ್ಪಾನ್ಸರ್ಡ್ ಅಲ್ಲ. ಈ ಟಿ ಶರ್ಟ್ ನನ್ನ ಪಾಡಿಗೆ ನಾನು ತಗೊಂಡಿದ್ದು, ನನಗೆ ಇಷ್ಟ ಅಂತ. ಸೊ ಕ್ಯೂಟ್ ಅಲ್ವಾ, ಟಾಮ್ ಅಂಡ್ ಜೆರಿ, ಅಂಡ್ ಸೊ ಪರ್ಫೆಕ್ಟ್ ಫಾರ್ ದ ವಿಡಿಯೋ. ಆಲ್ರೈಟ್, ಸೊ ಇದೀಗ ಮೀಶೋನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ಮೀಶೋ ಆಪ್ ನ ಡೌನ್ಲೋಡ್ ಮಾಡಿ. ನಿಮ್ಗೆ ಅಲ್ಲಿ ಹಲವಾರು ರೀಸೆಲ್ಲರ್ಸ್ ಎಲ್ಲ ಇರ್ತಾರೆ. ನೀವು ರೀಸೆಲ್ಲರ್ ಆಗ್ಬೋದು, ಅಥವಾ ನೀವು ಆಸ್ ಅ ಕಸ್ಟಮರ್ ನಂತರ ಹಲವಾರು ಪ್ರಾಡಕ್ಟ್ಸ್ ನ ಕೂಡ ತಗೋಬಹುದು. ತಗೊಂಡಿರೋ ಪ್ರಾಡಕ್ಟ್ಸ್ ಇಷ್ಟವಾದಲ್ಲಿ ನಿಮ್ ಜೊತೆ ಇಟ್ಕೋಬಹುದು. ಇಷ್ಟ ಆಗಿಲ್ಲ ಅಂದ್ರೆ ನೀವು ಎಕ್ಸ್ಚೇಂಜ್ ಕೂಡ ಮಾಡಬಹುದು. ಎಟ್ ಟೈಮ್ ಒಂದೇ ಪ್ರಾಡಕ್ಟ್ ನ ನೀವು ಆರ್ಡರ್ ಮಾಡೋದಕ್ಕಾಗುತ್ತೆ. ಅಂಡ್ 0 ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ಸೊ ಮಿಸ್ ಮಾಡದೆ ನೀವು ನಂತರ ಈ ತರದ ಮುದ್ದಾದ ಗೊಂಬೆಗಳನ್ನ ಆರ್ಡರ್ ಮಾಡಿ. ದೇ ಆರ್ ಸೋ ಕ್ಯೂಟ್ ಅಂಡ್ ವರ್ತ್ ಇಟ್. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಪುಟಾಣಿ ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೆ ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ತುಂಬಾನೇ ಶಾರ್ಟ್ ವಿಡಿಯೋ ಆಗಿತ್ತು, ಬಟ್ ಬಬ್ಲಿ ವಿಡಿಯೋ ಅಂತ ಅನ್ಕೊಂಡಿರ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್.